वालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीं तारा धीं धीं तारा जतुलतो प्राणमे नाट्यं चेसे गतुलतो नाम शतं मूल नतुलतो ना पैननी चुकुआ बेला నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలుపుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తారా ధీం ధీం తారా చతులతో ప్రాణమే నాట్యం చేసే గతులతో నామ శతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీ విధి కాదటే మొరవిని చేరవటే ಒಂದು ಕಲ್ಪನೆಯ ಹತ್ತಿರದಲ್ಲಿ ಹೃದಯದಲ್ಲಿ ಕಂಗೊಳಿಸುವ ಹೊತ್ತಿನಲ್ಲಿ ಇದೀಗ ನಾವು ಮೈಮ್ ಶೋನ ಮೂಲಕ ಕೃಷಿಕನ ಅಂತರಂಗಕ್ಕೆ ಮುಕ್ತವಾಗಿ ಪ್ರವೇಶಿಸಲಿದ್ದೇವೆ. ಕೃಷಿಕರು ನಮ್ಮ ದೇಶದ ಬೆನ್ನೆಲುಬು, ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವವರು. ಮೂಲದ ಗಿಡ, ಬೆಲೆ, ದವಸ ಧಾನ್ಯಗಳನ್ನು ಮಾರಾಟ ಮಾಡುವ ಸಮಯದಲ್ಲಿ ಮಧ್ಯವರ್ತಿಗಳಿಂದ ಹೀನಾಯವಾಗಿ ಶೋಷಣೆಗೆ ಒಳಗಾಗುವುದು ತೀರಾ ದುಃಖಮಹಿಯಾಗಿದೆ. ಇದೀಗ ಕೃಷಿಕರ ಸೋಲು, ಶೋಷಣೆಯನ್ನು ಮೈಮ್ ಶೋನ ಮೂಲಕ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ವಿದ್ಯಾರ್ಥಿಗಳು.
ರೈತ ದೇಶದ ಗಡಿ ಕಾಯಲು ಹೋದರೆ ಸೈನಿಕ, ಅನ್ನ ನೀಡುವ ರೈತನೇ ದೇಶದ ಪೋಷಕ. ಕಣ್ಣೀರಿಗಿಂತಲೂ ಶ್ರೇಷ್ಠ ರೈತರ ಬೆವರಿನ ಕಾಯಕ, ದೇಶದ ಬೆನ್ನೆಲುಬಾಗಿ ನಿಂತಿಹನಿ ಸಾಧಕ. ಅನ್ನ ನೀಡುವ ಅನ್ನದಾತನು ಇವನು, ಪಶು ಪಕ್ಷಿಗಳಿಗೆ ನೀಡುವನು ವರವನು, ಹಸಿದ ಮೂಕ ಪ್ರಾಣಿಗಳಿಗೆ ಕೊಡುವನು ಫಲವನು. ಆದರೂ ಯಾವಾಗಲೂ ಕಷ್ಟದಲ್ಲೇ ಇರುವನು, ರೈತರ ಆತ್ಮಹತ್ಯೆಗೆ ಕೊನೆ ಇಲ್ಲ ಇನ್ನು. ಹೆಣ್ಣು ನೋಡಬೇಕೆಂದರೆ ಇರಬೇಕಂತೆ ಜಮೀನು, ಆದರೆ ರೈತನಾಗಿರಬಾರದಂತೆ ಅವನು. ವ್ಯವಸಾಯ ಮಾಡುವ ಯುವಜನತೆಯ ಗತಿಯೇನು? ಯಂತ್ರೋಪಕರಣಗಳ ಅನುಪಸ್ಥಿತಿ ಇದೆ ಇನ್ನು, ಬರ ಪ್ರವಾಹ ಸಾಲಗಳ ಹೇಗೆ ತಡೆಯುವನು? ರೈತನೆನ್ನುವುದಕ್ಕೆ ಪಡಬೇಡ ಅವಮಾನ, ವ್ಯವಸಾಯ ಮಾಡಲು ಬೇಡ ವಿಗುಮಾನ. ಬದಲಾಯಿಸಬೇಕು ದೇಶದ ಹವಾಮಾನ, ರೈತರಿಗೆ ಸಿಗಬೇಕು ದೊಡ್ಡ ಬಹುಮಾನ. ಆಗಬೇಕು ಹೊಸ ತಂತ್ರಜ್ಞಾನಗಳ ಆವಿಷ್ಕಾರ, ಭೂಮಿಯಲ್ಲಿ ಬೆಳೆಯಬೇಕು ಬಂಗಾರ. ಅದಕ್ಕಿರುವುದು ಒಂದೇ ಪರಿಹಾರ, ಯುವಜನತೆ ಮಾಡಬೇಕು ಕೃಷಿಯೆಡೆಗೆ ಸಂಚಾರ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅನ್ನ ತಿನ್ನಲು ತಲೆ ತಗ್ಗಿಸಲೇಬೇಕು. ಹಣ ಗಳಿಸೋಕೆ ಎಷ್ಟೊಂದು ದಾರಿಗಳಿವೆ, ಆದರೆ ಅನ್ನವನ್ನ ಗಳಿಸೋಕೆ ಇರುವ ಒಂದೇ ಮಾರ್ಗ ವ್ಯವಸಾಯ. ನಮ್ಮೆಲ್ಲರಿಗೂ ತುತ್ತು ಕೊಟ್ಟು ಪೋಷಿಸುವ ಸಾಹುಕಾರ ರೈತ, ಬೆಳೆಗಳಿಗೆ ಜನ್ಮ ನೀಡುವ ಜನ್ಮದಾತ. ಎಷ್ಟೇ ಕೋಟಿ ದುಡಿದರೂ ಸಂಪತ್ತನ್ನು ತಿನ್ನಲಾಗುವುದಿಲ್ಲ, ಅನ್ನವನ್ನೇ ತಿನ್ನಬೇಕು. ರೈತರಿದ್ದರೇನೆ ಬೆಳಕು, ರೈತರಿದ್ದರೇನೆ ನಮಗೆ ಬದುಕು. ಅನ್ನದಾತೋ ಸುಖೀ ಭವ. ತೆನೆಗೆ ತೆನೆಯ ಸಿಹಿ ಮುತ್ತು, ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ, ಅವನ ಆಸ್ತಿ ನೇಗಿಲು. ನಮ್ಮ ಸಾಕೋ ಭೂಮಿ ತಾಯಿ, ನನ್ನ ನಿನ್ನ ಕಾಯ್ಗಳು. ನಮ್ಮ ಸಂತೋಷ, ನಮ್ಮ ನಂದ. ಈ ಹಸಿರಿನ ಜೊತೆಗೆ, ಈ ಹಸಿರಿನ ಒಳಗೆ, ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಭೂರಮೆಯ ಜನುಮನಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಭೂರಮೆಯ ಜನುಮನಿನ. ಧನ್ಯವಾದಗಳು. ಮಹಾದೇವಿ, ದುರ್ಗಾಮಾತೆ ಮತ್ತು ಮಹಿಷಾಸುರ ವಧ ನೃತ್ಯವು ಭಾರತೀಯ ನೃತ್ಯ ಶೈಲಿಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಮತ್ತು ಭಕ್ತಿಪೂರ್ವಕವಾದ ನೃತ್ಯವಾಗಿದೆ. ಈ ನೃತ್ಯವು ದುರ್ಗಾಮಾತೆಯ ಮಹಿಷಾಸುರನನ್ನು ಕೊಂದು ಧರ್ಮವನ್ನು ಸ್ಥಾಪಿಸಿದ ಕತೆ ಅಭಿವ್ಯಕ್ತವಾಗುತ್ತದೆ. ಮಹಿಷಾಸುರ ಒಬ್ಬ ಭೀಕರ ದೈತ್ಯ. ಧರ್ಮವನ್ನು ಮೆಟ್ಟಿ ಅಧರ್ಮದಿಂದ ಮೆರೆಯುತ್ತಿದ್ದು ದೇವಾನು ದೇವತೆಗಳಿಗೆ ಉಪಟಳ ಕೊಡುತ್ತಿದ್ದನು. ಅವನ ಅಟ್ಟಹಾಸ ತಾಳಲಾರದೆ ದೇವತೆಗಳು ದುರ್ಗಾಮಾತೆಯ ಮೊರೆ ಹೋಗಿ ಬೇಡಿಕೊಂಡಾಗ ದುರ್ಗಾಮಾತೆಯು ತನ್ನ ಶಕ್ತಿಯನ್ನು ಬಳಸಿ ಮಹಿಷಾಸುರನ ಸಂಹಾರ ಮಾಡಿ ಪ್ರಪಂಚದಲ್ಲಿ ಧರ್ಮವನ್ನು ಸ್ಥಾಪಿಸುತ್ತಾಳೆ. ಇದೀಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮಹಿಷಾಸುರ ವಧ ಎಂಬ ನೃತ್ಯ ರೂಪಕ ನಿಮ್ಮ ಮುಂದೆ. देवता सर्वशक्तिमान होते हैं, देवता सर्वशक्तिमान होते हैं, लेकिन उनकी शक्ति को समय समय पर दानवों ने चुनौती दी. उनमें से एक था ब्रह्मभक्त दैत्यराज महिषासुर. जिसे वरदान मिला था कि उसका विनाश किसी देव दानव या प्राणी से नहीं, केवल स्त्री के हाथों होगा.
महिषासुर ने इंद्रदेव को परास्त कर स्वर्गलोक पे कब्जा कर लिया। यह देख त्रिदेवों ने एक शक्ति का निर्माण किया जिसका स्वरूप कुछ इस प्रकार था। बण्ण बण्णदी सिंगरिसी विध विधदी अवतरिसी ಉಗ್ರದಿ ವೈಯಾರದಿ ನಡೆದು ಬಾರೆ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ. திம்மக்கா பொம்மக்கா வாடினை மூலி முண்ட வடபத்திரகாளி வெண்டு மலையாளம் போறவளே தாயே பேர் போன மந்திரம் கட்டவளே கிஞ்சித்தா மடமத்தா செங்காத்து வாழ்பவளே அண்ட சராசர அநியாயம் பொடிபடவே அகிலாண்ட ஆக்ரோஷ நாயகி வா வா வா. சாமுண்டி காளி, வீரகாளி, சூரகாளி, உஜ்ஜயினி காளி, மாயகாளி, மாகாளி, மல்லிகாபுர காளி, துளசகாளி, கோரகாளி, கருங்காளி, காவகாளி, வரகாளி, வெக்காளி, வா 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 வா. பறையடிக்க பல்வினை துடி துடிக்க பட்டு வைத்த சுட்டக்காளி பொங்கி பொங்கி வாராடா. வெப்பன் குழையாட வீரசூலம் கையிலாட மொப்பாம் குடிச்சு அந்த முப்பிடாரி வாராடா. ஆவேசபயங்கரியாங்கார சூரகாளி மண்டையொட்ட செண்டையாக்கி காளி வாராடா. அள்ளி அள்ளி தானம் தந்த அன்னதான பிரபுவுக்கு கொள்ளி வச்ச கையவன கொண்டு போட வாராடா. கொண்ட அந்த வெண்டன செதறடிச்ச கள்ளமான கொண்டவ கட்ட முக்கிக்க வாராடா. கோடை அழிச்ச புத்தம உயிர் எடுத்த பாதக இடுப்போடைக்க பத்திரகாளி வாராடா. வீரமணம் படைச்சு ஏழுகளின் அவன கோரமாக கொண்டவன கொதறிட வாராடா. அந்த குணம் படைச்சு சத்தியவ வாழ்வழிச்சு மாறன மாடிவா தாயே
पराक्रमी, आदि, अनंत, ये तीनों लोग मेरी मुट्ठी में हैं। मैं करूंगा देवों का अंत। मेरे रक्त की हर बूंद में है एक नए दानव का बीज। मार सके ना कोई, मैं रक्त बीज। हे मां पार्वती, उपकार करो, रक्त बीज का संहार करो, बचा लो हम सभी के प्राण, इस सृष्टि का उद्धार करो। तो मरेगा तू, तेरा विनाश करूंगी मैं। क्या बात है? सर जो उठेगा धड़ से कटेगा, कहाँ पे छिपेगा कहाँ पे बचेगा। बात पर है खाद मौत के पीछे तो गिरेगा गिरा तो चिरेगा, छिपा तो मिलेगा मिला तो मारेगा। जाग भाग भाग बच सके तो बच ले आज, भी है ये सल्तनत, पूरे जोर पर चला है। ಇದೀಗ ಅಕ್ಷಯ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಥಿಕ ವೈಭವ ಈ ವೇದಿಕೆಯಲ್ಲಿ. ನಟರಾಜ
ಜೋರಾದ ಚಪ್ಪಾಳೆ. ತ್ರಿವಳಿ ವಿದ್ಯಾರ್ಥಿಗಳಿಗೆ ಅಕ್ಷಯ ಕಾಲೇಜ್ನ ಪ್ರಥಮ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ತ್ರಿವಳಿ ವಿದ್ಯಾರ್ಥಿಗಳು ಕುಮಾರಿ ಶ್ರೀಯ, ಕುಮಾರಿ ಸಿಂಧು ಹಾಗೂ ಕುಮಾರಿ ಸೃಷ್ಟಿ ತಮಗೆ ಪ್ರತಿಭಾನ್ವಿತ ಕಲಾವಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಮ್ಮನ್ನ ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಕಲೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕುಮಾರಿ ಪ್ರಕೃತಿ ದ್ವಿತೀಯ ಪದವಿ BSc ಫ್ಯಾಷನ್ ಡಿಸೈನ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಅನೇಕ ಆರ್ಕೆಸ್ಟ್ರಾಗಳಲ್ಲಿ ಹಾಡುಗಾರ್ತಿ, ಆಲ್ಬಮ್ ಸಾಂಗ್ಗಳನ್ನು ಹಾಡಿರ್ತಾರೆ. ಹಾಗೆಯೇ ಕರಾವಳಿ ಗಾನ ಕೋಗಿಲೆ ಎಂಬ ಸ್ಪರ್ಧೆಯಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುತ್ತಾರೆ. ಹಾಗೆಯೇ ಆಕೆ ಡ್ರಾಮಾ ಆರ್ಟಿಸ್ಟ್ ಕೂಡ. ಇದೀಗ ವೇದಿಕೆಯಲ್ಲಿ ಕುಮಾರಿ ಪ್ರಕೃತಿ ಇವರಿಂದ ಸುಮಧುರ ಗೀತೆ. ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಾಗೆ ಕುಣಿವೆ ನಿನ್ನಂತೆ ನಲಿವೆ 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 ಈ ನೆಲದ ನೆಲೆಯಲಿ ಮನಸ್ಸು ಕುಣಿಯಲಿ ನವಿಲೆ ನೀನೇ ನನಗುವೆ ಗೆಲುವಾಗಿ ಉಳಿವೆ ನವಿಲೆ ನವಿಲೆ ಸುಖವ ತರವೇ ಚಿಗುರೆಲೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮರೆವೆ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮರೆವೆ ಯಾಕೆ ಮೌನ ಗಿಳಿ ಸಿಟ್ಯಾಕೆ ಎಂದು ತಿಳಿ ಹೊತ್ಯಾಕೆ ಹೇಳು ಅಳಿಲಿ ಗುಡ್ಯಾಕೆ ನನ್ನ ಬಳಿ ಹೇಳಿರಿ ನಿಮ್ಮನ್ನ ನಾ ಹೆಂಗ ಮರೆಯಲಿ ತೊರೆಯಲಿ
ಅಕ್ಷಯ ಕಾಲೇಜಿನ ದ್ವಿತೀಯ ಬಿಕಾಂ ವಿಭಾಗದ ಕುಮಾರಿ ಜ್ಯೋತಿ ಇವರಿಂದ ಶಾಸ್ತ್ರೀಯ ನೃತ್ಯ. ವೇದಿಕೆಯಲ್ಲಿ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಕುಮಾರಿ ಪ್ರಕೃತಿ. ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರಲಿ ಹೀಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು
ತುಂಬ ಇದೆಯೋ ನಿನ್ನ ಹೆಸರ ಗಾಳಿಯೊಂದಿ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗು ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನಗಿಂಚರಾಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ನೀರೋ ನಿನ್ನ ಪ್ರೀತಿಯ ಕಂಡು ಜಗವಿಲ್ಲ ಮಾದರಿ ಈ ಪ್ರೇಮಕ್ಕೆ ನನ್ನ ಎದೆಯಾಳೋದನಿ ನೀನೇ ನಿನ್ನ ಸಹಚಾರಿಣಿ ನಾನೇ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ഇരുളിರಲಿ ನೀನಿರಲಿ ಹೀಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ನಿನ್ನೆ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ನಿನ್ನಗೆ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಹಳ್ಳಿಗಳಲ್ಲಿ ಜನರ ಬಾಯಿಂದ ಬಾಯಿಗೆ ಪದಗಳನ್ನು ಕಟ್ಟಿ ಬಂದಂತಹ ಹಾಡುಗಳೇ ಜಾನಪದ ಹಾಡುಗಳು. ಇಂತಹ ಜಾನಪದ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಪರ್ಬದ ಮನದಾನಿ ಪಾಠ್ಯದ ದಿನತಾನಿ ಪರ್ಬದ ಮನದಾನಿ ಪಾಠ್ಯದ ದಿನತಾನಿ ಚವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಚವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆ
ಕಕ್ಕೆದೆದುರು ಸೈತೆ ಉರಿಯ ಕೊರಂಗೆ ಮೈಪೆ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ढोल गुद्दुना शब्दों के दिले पुरल उर्पुना गानों के दिले ढोल गुद्दुना शब्दों के दिले पुरल उर्पुना गानों के दिले हिरियेर मल्टी कट्टे मदपूनु बोर्चिये हिरियेर मल्टी कट्टे ಮದಪೂನು ಬೊಚ್ಚಿಯೇ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಧನ್ಯವಾದಗಳು. ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಇದೀಗ ಯಕ್ಷಗಾನದ ನಾಟ್ಯ ವೈಭವ ನಿಮ್ಮ ಮುಂದೆ. ರಂಗನ ಕಂಡಿರೆ ನಮ್ಮ ಕೃಷ್ಣನ ಕಂಡಿರೆ ಕಂಡಿರೆ ಗೋಪಾಲ ಕೃಷ್ಣನ ಕಂಡಿರೆ ಕಂಡಿರೆ
ಲೇಸಾಗಿ ಧರಿಸಿದ ಲೇಸಾಗಿ ಧರಿಸಿದ ತುಳಸಿಯ ಮಾಲೆ 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 ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ದೇವರ ಕಂಡಿರ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ದೇವರ ಕಂಡಿರ ಕೃಷ್ಣ ಮಾಧವ
ಈ ವೇದಿಕೆಯಲ್ಲಿ ಅಕ್ಷಯ ಕಾಲೇಜು ಪುತ್ತೂರು ಈ ವಿದ್ಯಾರ್ಥಿಗಳ ಪ್ರತಿಭೆಯ ಅನಾವರಣಗೊಳಿಸಲು ಅವಕಾಶ ಮಾಡಿರುವಂತಹ ಸುದ್ದಿ ಮಾಹಿತಿ ಟ್ರಸ್ಟ್ ಇದರ ಪ್ರಾಯೋಜಕತ್ವದಲ್ಲಿ ನಡೆಸಲಾಗಿರುವಂತಹ ಸಸ್ಯ ಜಾತ್ರೆ ಸೀಸನ್ 2 ಇದರ ಮುಖ್ಯಸ್ಥರು, ಪದಾಧಿಕಾರಿಗಳು ಹಾಗೂ ತಂಡದ ಎಲ್ಲ ಸದಸ್ಯರಿಗೆ ಅಕ್ಷಯ ಕಾಲೇಜು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಂಗೀತ ಸಾಹಿತ್ಯ ಆನಂದ
ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ನಾಳೆ ಮತ್ತೊಮ್ಮೆ ಎಲ್ಲರೂ ಕೂಡ ಇದೇ ಜೋಶ್ನಲ್ಲಿ ನಮ್ಮ ಜೊತೆಗೆ ಇರಬೇಕು. ಇವತ್ತು ನೀವು ಮಾಡಿದಂತಹ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಪ್ರೇಕ್ಷಕರ ಮನ ಮುಟ್ಟಿದೆ. ಅದ್ಭುತವಾದಂತಹ ಪ್ರತಿಭೆಗಳೆಲ್ಲ ಹೊಂದಿದ್ದೀರಿ. ಈ ಎಲ್ಲ ಪ್ರತಿಭೆಗಳು ಉಜ್ವಲವಾಗಿ ಬೆಳೆಯಲಿ ಅನ್ನುವಂತಹ ಒಂದು ಹಾರೈಕೆಗಳೊಂದಿಗೆ ನಿಮ್ಮೆಲ್ಲರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಆಡಳಿತ ಮಂಡಳಿ ನಮ್ಮ ಜೊತೆಗೆ ನೀಡಿದಂಥ ಸಪೋರ್ಟಿಗೆ, ಅವರು ಕೊಟ್ಟಂಥ ಪ್ರೋತ್ಸಾಹಕ್ಕೆ ನಾವು ಚಿರಋಣಿ ಅಂತ ಹೇಳ್ತಾ, ಈ ಸುದ್ದಿ ಸಮೂಹ ಸಂಸ್ಥೆಗಳು ಸುದ್ದಿ ಮಾಹಿತಿ ಟ್ರಸ್ಟ್ನ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಈ ಸಸ್ಯ ಜಾತ್ರೆಯ 2ನೇ ದಿನ ಇಡೀ ಪ್ರಗತಿ ಸ್ಟಡಿ ಸೆಂಟರ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವಿಸ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಸರ್. ಈಗ 2 ಮಾತಾಡಬೇಕು ಅಂತ ವಿನಂತಿ. ಇದು ಅಡ್ವಾನ್ಸ್ ರಿಕಾಗ್ನಿಷನ್. ನಾಳೆ ಪುನಃ ಇದೆ. ನಾಳೆ ಪುನಃ ಇಲ್ಲ ತಂಡವನ್ನು ಪುನಃ ಸ್ಟೇಜಿಗೆ ಕರೆದು ಒಮ್ಮೆ ಸಮಾರೋಪ ಸಮಾರಂಭದಲ್ಲಿ ನಿಮ್ಮನ್ನು ಗುರುತಿಸಲಿಕ್ಕಿದೆ, ಗೌರವಿಸಲಿಕ್ಕಿದೆ. ಯಾಕೆಂದರೆ ನೀವು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದು. ದಾಮೋದರಿಗೆ ಇವತ್ತೇ ಭಾಳ ಖುಷಿಯಾಗಿ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದಾರೆ. ವಂದನೆಗಳು, ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮಗೆ ತಂಡಕ್ಕೆ ನಮ್ಮ ಯಾಕೆ ನಿಮ್ಮ ಕೆಲಸವನ್ನು ಹೇಳಿ ಇದಿಲ್ಲ. ನಿಮ್ಮ ಮಕ್ಕಳೆಲ್ಲ ಭಾಳ 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 ನಾನು ಕಳಿಸಿಕೊಂಡೆ. ನಿಮ್ಮ ಮಕ್ಕಳು ಎಷ್ಟು ತಾಳ್ಮೆಯಿಂದ ಎಷ್ಟು ಪ್ರೀತಿಯಿಂದ ಕೆಲಸ ಮಾಡಿದೆ ಅಂತ ಹೇಳಿದರೆ ಅದು ಒಂದು ಮುಂದೆಗೆ ಒಳ್ಳೆಯ ಸಮಾಜವನ್ನು ಎಲ್ಲ ಶಾಲೆಗಳಲ್ಲಿ ಆಗಲಿ ಅಂತ ಆಯ್ತೇನೆ. ಅಕ್ಷಯ ಮತ್ತು ಅಕ್ಷಯ ಕಾಲೇಜು ಮತ್ತು ಪ್ರಗತಿ 2 ಶಾಲೆ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಮೆಚ್ಚುಗೆಯ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ವಿಶೇಷವಾಗಿ ಗೋಕುಲ್ದಾಸ್ ಮತ್ತು ಇಡೀ ತಂಡಕ್ಕೆ ಅಭಿನಂದನೆಗಳು, ವಂದನೆಗಳು. ಕಾಲೇಜಿನ ಕಲಾವಿದರ ತಂಡವನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅಕ್ಷಯ ಕಾಲೇಜಿನವರು ಕೂಡ ಈ ಸಸ್ಯ ಜಾತ್ರೆಗೆ ಕೊಟ್ಟಂತಹ ಪ್ರೋತ್ಸಾಹ ಅದ್ಭುತ ಅಂತ ಹೇಳ್ತಾ ಅವರ ಪ್ರೋತ್ಸಾಹವನ್ನು ನೆನೆಯುತ್ತಾ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಜೋರಾದ ಕರಾತಾಡದ ಮೂಲಕ ಪ್ರತಿ ಹಂತದಲ್ಲಿಯೂ ಕೂಡ ನೀವು ಮಾಡಿದಂತಹ ಸೇವೆ ಸಸ್ಯ ಜಾತ್ರೆಯ 2 ದಿನದ ಯಶಸ್ಸಿಗೆ ಕಾರಣವಾಗಿದೆ. 3ನೇ ದಿನವೂ ಕೂಡ ಬಹಳ ವಿಶೇಷವಾದಂತಹ ನಿಮ್ಮ ಪ್ರೋತ್ಸಾಹ, ನೀವು ನಮ್ಮೊಂದಿಗೆ ಇರಬೇಕು ಅಂತ ನಿಮ್ಮನ್ನು ಬಯಸ್ತಾ ಇದೀಗ ನಿಮಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಸಮಯ. ಸಂಸ್ಥೆಯ UP ಶಿವಾನಂದ್ ಸರ್ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಸ್ಮರಣಿಕೆಯನ್ನು ನೀಡಿ. ಇವತ್ತು ಅದೇ ಅವರ ಅಕ್ಷರ ತುಂಬ ವಾಲಂಟಿಯರ್ಸ್ ಮನೆಗೆ ಹೋಗಿದ್ದಾರೆ. ನಾಳೆಗೆ ಸಂಜೆಗೆ ಇರಬೇಕು ಸಮಾರೋಪ ಸಮಾರಂಭದಲ್ಲಿ ನೀವೆಲ್ಲ ಇಡೀ ತಂಡವನ್ನು 2 ತಂಡ ಪುನಃ ಗುರುತಿಸಲಿಕ್ಕಿದ್ದೇವೆ. ಮತ್ತು ಇವತ್ತಿನ ಕಾರ್ಯಕ್ರಮ ಮೈಮಿನಲ್ಲಿ ತುಂಬ ಮಕ್ಕಳು ಮಾಡಿದರು. ಮತ್ತು ನನ್ನ ಹತ್ರಕ್ಕೆ ಗುರುತ ಸಿಕ್ಕಿತಾ ಅಂತ. ನನಗೆ ಗುರುತ ಸಿಕ್ಕಿದೆ ಹೇಗೆ ಅಂದರೆ ಹಾಗೆ ಆಗಿದೆ. ಹಾಗೆ ಮತ್ತು ಕೊನೆ ಇವತ್ತಿನ ನಕ್ಷತ್ರದಲ್ಲಿ ನನಗೆ ನಿನ್ನೆ ವಸ್ತ್ರ ವೈಭವ ಅಂತ ಹೇಳಿದ್ದು. ಇವತ್ತು ವಸ್ತ್ರ ವೈಭವ ನೋಡಿ ಅದು ಬದಲಾಗಿ ಇದು ಬೇರೆ ಆಗಿದೆ. ಬಟ್ ನಿಮ್ಮ ಅಲ್ಲ ನಾಟ್ಯಗಳು ಎಲ್ಲ ವಂಡರ್ಫುಲ್ ಆಗಿತ್ತು. ಕೊನೆಯ ಪ್ರದರ್ಶನ ಅಂತೂ ಭಾಳ ಚೆನ್ನಾಗಿ ಆಗಿತ್ತು. ನಿಮ್ಮ ಡ್ಯಾನ್ಸ್ ಮತ್ತು ಭಾಳ ಅದ್ಭುತವಾದ ಪ್ರದರ್ಶನ ಮತ್ತು ಅದು ನಿಜವಾಗಿ ಒಲಿಸುವಂಥ ಕಾರ್ಯಕ್ರಮ. ಯಾರಾದರೂ ಒಂದು ಒಲಿಸುವಂಥ ಕಾರ್ಯಕ್ರಮ ಇದ್ದರೆ ಆ ನಾಟಕ ನಿಮ್ಮ ಡ್ಯಾನ್ಸ್ ನೋಡಿದರೆ ಗೊತ್ತಾಗ್ತದೆ. ಅತ್ಯಂತ ಒಳ್ಳೆ ಮಾಡಿದ್ದೀನಿ. ಪುನಃ ನಿಮ್ಮ ಎಲ್ಲರಿಗೂ ಕೂಡ ಅಭಿನಂದನೆ. ನಾಳೆ ಎಲ್ಲರೂ ಕೂಡ ಇರಬೇಕು. ಸಮಾರೋಪ ಸಮಯದಲ್ಲಿ ನಿಮ್ಮನ್ನು ಎಲ್ಲರೂ ಪುನಃ ವೇದಿಕೆ ಕರೆದು ಗುರುತಿಸಲಿಕ್ಕಿದೆ. ನೀವು ಮಾಡಿದ ಕೆಲಸಕ್ಕೆ ನಮ್ಮ ಇಡೀ ಸಸ್ಯ ಜಾತ್ರೆ ಎಲ್ಲ ತಂಡ ಎಲ್ಲರೂ ಕೂಡ ನಿಮಗೆ ವಿಶೇಷ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ ಸರ್. ನಿಮ್ಮ ಈ ಪ್ರೋತ್ಸಾಹಕ್ಕೆ ನಾವು ಚಿರಋಣಿ ಅಂತ ಹೇಳ್ತಾ ಅರಿವು ಕೇಂದ್ರದ ಸಾರಥ್ಯದಲ್ಲಿ ಸುದ್ದಿ ಮಾಹಿತಿ ಟ್ರಸ್ಟ್ನ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವಂತಹ ಸಸ್ಯ ಜಾತ್ರೆಯ 2ನೇ ದಿನ ಅಭೂತಪೂರ್ವ ಯಶಸ್ಸಿಗೆ ನೀವೆಲ್ಲರೂ ಕೂಡ ಕಾರಣೀಭೂತರು. ನಾಳೆ ಒಂದು ದಿನ ಮತ್ತೊಮ್ಮೆ ಯಶಸ್ಸಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದಂತಹ ನೃತ್ಯ ಪ್ರದರ್ಶನವನ್ನು ಮಾಡಿರುವಂತಹ ಹರಿಪ್ರಸಾದ್ ಮತ್ತು ಸ್ಮಿತಾ ದಂಪತಿಯ ಮಗಳಾಗಿರುವಂತಹ ಅಭಿಜ್ಞಾ ಅವರನ್ನು ಇದೀಗ ಅಭಿನಂದಿಸುವಂತಹ ಸಮಯ. ನಮ್ಮ ಸಹೋದ್ಯೋಗಿ
ಬಹಳ ಅತ್ಯುತ್ತಮ ಟ್ಯಾಲೆಂಟೆಡ್ ಹರಿಪ್ರಸಾದ್ ನೆಲ್ಯಾಡಿ ಮತ್ತು ಅವರ ಶ್ರೀಮತಿಯವರೀಗ ವೇದಿಕೆಯಲ್ಲಿ ಜೊತೆ ಇದ್ದಾರೆ. ಸ್ಮಿತಾ ಮೇಡಮ್. ನಾಳೆ ಸಮಾರಂಭದಲ್ಲಿ ಅವ್ರನ್ನ ಕೇಳಲಿಕ್ಕೆ ಗೊತ್ತಾಗಲಿಕ್ಕಿಲ್ಲ. ಇವತ್ತು ಫ್ಯಾಮಿಲಿ ಇದ್ದಾರೆ. ನಮ್ಮ ಸಸ್ಯ ಜಾತ್ರೆ ಯಶಸ್ಸಿಗೆ ಒಂದು ಬೆನ್ನೆಲುಬಾಗಿ ನಿಂತವರು ಹರಿಪ್ರಸಾದ್. ಈ ಎಲ್ಲ ಗುರುತಿಸಬೇಕೆಲ್ಲ ಕಾರ್ಯಕ್ರಮಗಳಲ್ಲಿ ಅಭೂತಪೂರ್ವ ಕೆಲಸ ಮಾಡಿದ್ದಾರೆ. ರಾತ್ರಿ ಮನೆಗೆ ಎಷ್ಟೊತ್ತಿಗೆ ಹೋಗ್ತಾರೆ ಗೊತ್ತಿಲ್ಲ, 2 ಗಂಟೆ 3 ಗಂಟೆಗೆ ಓದಿದೆ. ಅದನ್ನು ನಿಮ್ಮ ಮನೆಯವರು ಒಪ್ಪಿಕೊಳ್ಬೇಕು, ಯಾಕೆಂದರೆ ಯಶಸ್ಸಿಗೆ ಅವರ ಕಾರಣ. ಮತ್ತು ನಿಮ್ಮ ಮಗಳ ಬಗ್ಗೆ ಕೂಡ, ಮಗಳು ಭಾಳ ಈ ಡ್ಯಾನ್ಸ್ ಕೊನೆಗೆ ಆಯ್ತಾ ಗೊತ್ತಿಲ್ಲ, ಆದರೆ ಡ್ಯಾನ್ಸ್ ಭಾಳ ಚೆನ್ನಾಗಿ ಮಾಡಿದ್ಯಾ, ವಂಡರ್ಫುಲ್ ಆಗಿದೆ ಡ್ಯಾನ್ಸ್, ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಕೆಲಸಗಳು ಒಂದೇ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.